ಅತ್ಯಂತ ಉತ್ತಮವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಿದ್ದೇವೆ. ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್ ವ್ಯಾಪ್ತಿಯ ಅಭಿಮಾನಿ ಬಂಧುಗಳಿಂದ ಪವಿತ್ರ ಹಜ್ ಯಾತ್ರೆಗೆ ತೆರಳುತ್ತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಧಾನಸಭೆಯ ಅಧ್ಯಕ್ಷರು, ಮಾಜಿ ಸಚಿವರು ಆದಂಥ UT ಖಾದರ್ ರಾವ್ ಹಾಗೂ ಎಲೈಡ್ ಸಂಸ್ಥೆಗಳ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂಥ ಡಾಕ್ಟರ್ ಇಫ್ತಿಖಾರ್ ಅಲಿ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದ ಮೊದಲಿಗೆ ನಾವು ನಮ್ಮ ಸ್ಥಳೀಯ ಮಸೀದಿಯ ಖತೀಬರಾದಂಥ ಅಕ್ಬರ್ ಸಹದಿ ಅವರ ದುವಾದ ಮೂಲಕ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಈಗ ಅಕ್ಬರ್ ಸಹದಿ ಉಸ್ತಾದರಿಂದ ದುವಾ. ನಾವು ಶಫೀನಾ ಮುಸ್ತಫಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ وأهل الخير كلهم مجمعين. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. لك الحمد يا معبود يا مطلوب يا مقصود يا موجود يا الله. حمدا طيبا مباركا فيه جزيلا جميلا دائما بدوام ملك الله. حمدا طيبا مباركا فيه على كل حال ونعوذ بالله من حال أهل النار. اللهم صل على محمد صلاة ترضيك وترضيه وترضى بها عنا يا أرحم الراحمين. اللهم صل على سيدنا محمد وعلى آل سيدنا ومولانا محمد. اللهم أوصل مثل ثواب ما قرأنا وهذه هدية واصلة ورحمة نازلة وبركة شاملة مقبولة مرضية محمودة طيبة منا إلى حضرة روح نبينا وشفينا مصطفى محمد صلى الله عليه وسلم. اللهم إنا نسألك من الخير كله آجله وآجله ما علمنا منه وما لم نعلم ونعوذ بك من الشر كله آجله وآجله ما علمنا منه وما لم نعلم. ربنا هب لنا من أزواجنا وذرياتنا قرة أعين واجعلنا للمتقين إماما. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಸ್ಥಳೀಯ ಖತೀಬರಾದ ಅಕ್ಬರ್ ಸಹದಿ ಉಸ್ತಾದರವರಿಗೆ, ನಮ್ಮ ರಾಜ್ಯ ವಕ್ಫ್ ಕಮಿಟಿ ಸದಸ್ಯರಾದ ಅಬ್ದುಲ್ ರೆಹಮಾನ್ ಕೋಡಿಜಲ್ರವರು, ಈ ಒಂದು ಹಜ್ ಯಾತ್ರೆಗೆ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ UT ಖಾದರ್ ಅವರು, ಅದೇ ರೀತಿ ಅವರ ತಮ್ಮ ಎಲೈಡ್ ಸಂಸ್ಥೆಗಳ ಅಧ್ಯಕ್ಷರಾದಂಥ ಇಫ್ತಿಖಾರ್ ಅವರು ತೆರಳಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಕುಟುಂಬ ಸಮೇತ ಹಜ್ ಯಾತ್ರೆಗೆ ತೆರಳುವ ಅವರಿಗೆ ಮುಡಿಪು ಮತ್ತು ಉಳ್ಳಾಲ್ ಬ್ಲಾಕ್ ವ್ಯಾಪ್ತಿಯ ಎಲ್ಲ ಅಭಿಮಾನಿ ಬಂಧುಗಳು, ನಾಗರಿಕ ಬಂಧುಗಳು, ಎಲ್ಲ ಜಾತಿ ಮತ ಧರ್ಮದವರು ಸೇರಿ ಒಂದು ಬೀಳ್ಕೊಡುಗೆಯ ಸಮಾರಂಭವನ್ನು ನಾವಿಲ್ಲಿ ಏರ್ಪಡಿಸಿದ್ದೇವೆ. ಭಾಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಿದ್ದೇವೆ. ಹಜ್ ಯಾತ್ರೆಗೆ ಹೋಗುವಾಗ ಅವರ ಸುಖ ಪ್ರಯಾಣಕ್ಕಾಗಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹಜ್ ಯಾತ್ರೆಗೆ ಹೋದ ನಂತರ ಅವರು ನಮಗಾಗಿ ಅಲ್ಲಿ ಈ ಇಡೀ ಕ್ಷೇತ್ರದ, ಇಡೀ ದೇಶಕ್ಕಾಗಿ, ಸಮೃದ್ಧಿಗಾಗಿ ಅವರು ಪ್ರಾರ್ಥನೆ ಮಾಡುವವರಿದ್ದಾರೆ. ಆದ್ದರಿಂದ ಇವತ್ತು ಭಾಳ ಚುಟುಕಾಗಿ, ಭಾಳ
ತ್ವರಿತಗತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ಇವತ್ತು ನಮ್ಮ ಹಿಂದೂ ಬಾಂಧವರಿಗೂ ಕೂಡ ಪತ್ತನಾದಿ ಅಂತ ಒಂದು ಪವಿತ್ರ ಕಾರ್ಯಕ್ರಮ 7 ಗಂಟೆಯ ನಂತರ ಅವರು ಕೂಡ ಬೇರೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ತೆರಳಿಕ್ಕಿದ್ದಾರೆ. ನಮ್ಮ ಇಫ್ತಿಕಾರ್ ಫರೀದ್ರವರಿಗೆ ಮನೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಇರುವುದರಿಂದ ನಾವು ಮೊದಲಿಗೆ ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಸನ್ಮಾನ್ಯ UT ಖಾದರ್ ಫರೀದ್ ಸರ್, ವಿಧಾನಸಭಾ ಅಧ್ಯಕ್ಷರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಇನ್ನೋರ್ವ ಹಜ್ ಯಾತ್ರೆಗೆ ತೆರಳುತ್ತಿರುವಂಥ ನಮ್ಮೆಲ್ಲರ ನಾಯಕರು, LID ಸಂಸ್ಥೆಗಳ ಅಧ್ಯಕ್ಷರೂ ಆದಂಥ ಡಾಕ್ಟರ್ ಇಫ್ತಿಕಾರ್ ಫರೀದ್ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ಆಯೋಜಕರು ನಮ್ಮೆಲ್ಲ ನಾಯಕರಾದಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಬೋಳಿಯಾರ್ ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಆಯೋಜಕರು ನಮ್ಮೆಲ್ಲರ ನಾಯಕರು ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಪ್ರಶಾಂತ್ ಕಾಜೇವರವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಸಮಾರಂಭದಲ್ಲಿ ಮೂಡಾದ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾದಂಥ ಸದಾಶ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಸಮಾರಂಭದಲ್ಲಿ ಕಣಚೂರು ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂತಹ ಕಣಚೂರು ಮೋಹನಹಾಜಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂಥ ಶಾಹುಲ್ ಹಮೀದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಉಳ್ಳಾಲ್ ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಶಶಿಕಲಾ ಮೇಡಮ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಸಾಮಾಜಿಕ ಧಾರ್ಮಿಕ ಮುಖಂಡರು, ಕೊಡುಗೈ ದಾನಿಗಳಾದ ಪ್ರಕಾಶ್ ಕುಂಬಲ್ರವರು ನಮ್ಮ ಸಭಾವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಿರಿಯರಾದಂಥ TS ಅಬ್ದುಲ್ಲಾರವರು ನಮ್ಮ ಸಭಾವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ TK ಸುಧೀರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂಥ ಸುರೇಶ್ ಭಟ್ನರ್ ಅವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಬ್ಲಾಕ್ ಕಾಂಗ್ರೆಸ್ಸಿನ ಇನ್ನೊರು ಉಪಾಧ್ಯಕ್ಷರಾದಂಥ ನಮ್ಮ ದಿನೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಘಟಕದ ಮಾಜಿ ಅಧ್ಯಕ್ಷರಾದಂಥ NS ಕರೀಮರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅನೇಕ ಜನ ಪ್ರತಿಭಾವಂತರು ನಮ್ಮ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಸಂಘಟಿತ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಅಬ್ಬಾಸ್ ಅಲಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ವಿದ್ಯುಚ್ಛಕ್ತಿ ಮಂಡಳಿಯ ಉಳ್ಳಾಲ ವ್ಯಾಪ್ತಿಯ ಅಧ್ಯಕ್ಷರಾದ TS ಅಬೂಬಕರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ AK ರಹಮಾನ್ರಿಗೂ ಸ್ವಾಗತವನ್ನು ನಾನು ಬಯಸ್ತೇನೆ. ಮುಡಿ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜಲೀಲ್ರವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಅರುಣ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ರವಿರಾಜ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಮುಸ್ತಫಾ ಅಬ್ದುಲ್ಲಾರವರು ನಮ್ಮೊಂದಿಗಿದ್ದಾರೆ. ಮುಸ್ತಫಾ ಅರೇಕಲ್ರವರು ನಮ್ಮೊಂದಿಗಿದ್ದಾರೆ. ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮೋಹನ್ರವರು ನಮ್ಮೊಂದಿಗಿದ್ದಾರೆ. ಅಬ್ದುಲ್ ಜಬ್ಬಾರ್ ಅವರು ನಮ್ಮೊಂದಿಗಿದ್ದಾರೆ. ಹಮೀದ್ ಕಿನ್ಯಾರವರು ನಮ್ಮೊಂದಿಗಿದ್ದಾರೆ. ಹಮೀದ್ ಹಸನ್ ಮಾಡೂರವರು ನಮ್ಮೊಂದಿಗಿದ್ದಾರೆ. ದೇವಕಿ ಉಳ್ಳಾಲ್ರವರು ನಮ್ಮೊಂದಿಗಿದ್ದಾರೆ. ಸೇವಾದಳದ ಜುಬೇರ್ ಮತ್ತು ಸಮೀರ್ ಬಳಗ ನಮ್ಮೊಂದಿಗಿದ್ದಾರೆ. ಹಾಗೆ ನಾಸಿರ್ ನಡುಪದವರವರು, ಸಾಹಿಲ್ ಮಂಚಿಲ್ರವರು, ದೇವದಾಸ್ ಭಂಡಾರಿಯವರು, ರಜಿಯಾ ಇಬ್ರಾಹಿಂರವರು, ಮನ್ಸೀಲ್ ಮಂಚೂರ್ರವರು, ನವನೀತ್ ಉಳ್ಳಾಲ್ರವರು, ನಮ್ಮ ಮಹಮ್ಮದ್ ಬಡಗುನ್ನೂರ್ನವರು ಎಲ್ಲರೂ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸಿಂಡಿಕೇಟ್ ಸದಸ್ಯ ಅಚ್ಯುತ ಗಟ್ಟಿಯವರು ಅವರು ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ನಾನು ಯಾರ ಹೆಸರನ್ನು ಕೂಡ ಬಿಟ್ಟು ಹೋಗಿದ್ದೀರಿ, ದಯವಿಟ್ಟು ಕ್ಷಮಿಸಿ. ಅನೇಕ ಜನ ಪ್ರಮುಖರು ಈ ಒಂದು ಕಾರ್ಯಕ್ರಮದ ಸಾಕ್ಷಿಗಳಾಗಿದ್ದೀರಿ. ನೀವು ಇವತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಅಂಬ್ಲಮಗು ರಫೀಕ್ರವರು ನಮ್ಮ ಸಭಾ ವೇದಿಕೆಯಲ್ಲಿದ್ದಾರೆ. ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಸಭಾಧ್ಯಕ್ಷರಿಗೂ ಅವರ ತಮ್ಮ ET ಇಫ್ತಿಕಾರ್ ಅವರಿಗೂ ದುವಾ ಮಾಡಲಿಕ್ಕೆ ಮತ್ತು ಆಶೀರ್ವಾದ ಮಾಡಲಿಕ್ಕೆ ಬಂದಿರುವಂಥ 2 ಬ್ಲಾಕ್ ವ್ಯಾಪ್ತಿಯ ಸಮಸ್ತ ನಾಗರಿಕ ಬಂಧುಗಳಿಗೂ, UT ಖಾದರ್ ಫರೀದ್ರವರ ಎಲ್ಲ ಅಭಿಮಾನಿ ಬಂಧುಗಳಿಗೂ, ಸರ್ವ ಧರ್ಮದ ಅಭಿಮಾನಿ ಬಂಧುಗಳಿಗೂ, ನಗರ ಪಂಚಾಯತಿನ ಎಲ್ಲ ಸದಸ್ಯರಿಗೂ, ಗ್ರಾಮ ಪಂಚಾಯತಿನ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳಿಗೂ, ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಪತ್ಮಟ್ಟದ ಅಧ್ಯಕ್ಷರಿಗೂ ಸದಸ್ಯರಿಗೂ ಪದಾಧಿಕಾರಿಗಳಿಗೂ, ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರುಗಳಿಗೂ, ಮುಂಚೂಣು ಘಟಕದ
ಎಲ್ಲ ಸದಸ್ಯರುಗಳಿಗೂ, ಅಧ್ಯಕ್ಷರಿಗೂ, ಅವರ ಸದಸ್ಯ ಮಿತ್ರರಿಗೂ, ಭಟ್ನಗರ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಯುವ ಮುಖಂಡರಾದಂಥ ನವನೀತ್ ಉಳ್ಳಾಲ್ರವರು ನಮ್ಮೊಂದಿಗಿದ್ದಾರೆ. ಅನೇಕ ಜನ ಬೇರೆ ಬೇರೆ ಸರ್ಕಾರದ ನಾಮನಿರ್ದೇಶನ ಸದಸ್ಯರುಗಳೆಲ್ಲ ನಮ್ಮೊಂದಿಗಿದ್ದೀರಿ. ನೀವೆಲ್ಲರೂ ಕೂಡ ಸುರೇಖಾ ಚಂದ್ರಾಸರು ನಮ್ಮ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು, ಮಹಿಳಾ ಕಾಂಗ್ರೆಸ್ಸಿನ ಜನ ಯುವ ಮುಖಂಡರು, ಬೇರೆ ಬೇರೆ ಸಮಿತಿಗಳಲ್ಲಿ ನಾಮನಿರ್ದೇಶನಗೊಂಡಂಥ ಸದಸ್ಯರು, ನಗರ ಪಂಚಾಯತಿನ ಸದಸ್ಯರುಗಳು, ಕೋಟೆಕಾರ್ ಪಟ್ಟಣ ಪಂಚಾಯತಿನ ಸದಸ್ಯರುಗಳು, ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸುವುದಿದ್ದರೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿದ ಕೆಲಸ ಮಾಡಿದಂಥ ಸೋಮೇಶ್ವರ ಪಟ್ಟಣ ಪಂಚಾಯತ್ ಸದಸ್ಯರಾದಂಥ ಸಲಾಂ ಉಚ್ಚಿಲ್ರವರು ಮತ್ತು ಅವರ ತಂಡ, ಅದೇ ರೀತಿಯಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡಿದಂಥ ಎಲ್ಲ ಪದಾಧಿಕಾರಿಗಳಿಗೂ ನಾನು ಸ್ವಾಗತವನ್ನು ಬಯಸಿಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸುವುದರ ಮೂಲಕ ಈಗ ಮೊದಲನೇದಾಗಿ ಈ ಕಿನ್ಸಾ ಗಾರ್ಡನ್ ಈ ಒಂದು ಸಭಾಂಗಣವನ್ನು ನಮಗೆ ಒದಗಿಸಿರುವ ಇದರ ಮಾಲಕರಾದ ಕರೀಂ ಸಾಹೇಬ್ ನಮ್ಮ ಎಲ್ಲ ಯಾವ ಕಾರ್ಯಕ್ರಮಗಳಿಗೂ ಕೂಡ ಬಹಳಷ್ಟು ನಮಗೆ ಸಹಕಾರ ನೀಡುವಂಥ ಅವರ ಸೇವೆಯನ್ನು ನಾವು ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿಕೊಂಡು ಈಗ ಮೊದಲನೇದಾಗಿ ಡಾಕ್ಟರ್ ಇ.ಟಿ. ಇಫ್ತಿಕಾರ್ ಅಲಿ ಫರೀದ್ರವರಿಗೆ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ದಿನೇಶ್ ಮೂಳೂರು ಎಲ್ಲಿದ್ದರು ವೇದಿಕೆ ಬನ್ನಿ. ದಿನೇಶ್ ಮೂಳೂರ್ರವರು ನಮ್ಮ ST ಸೆಲ್ನ ಅಧ್ಯಕ್ಷರು ದಿನೇಶ್ ಮೂಳೂರವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ ಕಾರ್ಯಕ್ರಮ ನಡೆಯುತ್ತದೆ. ಸನ್ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಕೂಡ ಸಭಾ ವೇದಿಕೆಗೆ ಬರ್ತಾ ಇದ್ದಾರೆ. ಇನ್ನು ಎಲ್ಲರೂ ಆಸನವನ್ನು ಸ್ವೀಕರಿಸಿ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ತೆರಳಿ ಆಸನ ಸ್ವೀಕರಿಸಿ. ಹಿಂದುಗಡೆ ಇದ್ದವರೇ ಕಾಣುವುದಿಲ್ಲ. ಎಲ್ಲ ಇತ್ತಿಗೆರ ಅಲಿಸರವರನ್ನು ಸನ್ಮಾನಿಸುವಂಥ ಎಲ್ಲ ತಂಡದವರಿಗೆ ನನ್ನೊಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲ ಸಭಿಕರು ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ನೋಡುವ ಬಹಳಷ್ಟು ಆಶೆಯಿಂದ ಬಂದಿರುವವರು. ತಾವು ವೇದಿಕೆ ಹತ್ತಿರ ಬಂದು ಎಲ್ಲರೂ ಕೂಡ ಅಡ್ಡ ನಿಂತರೆ ಅಲ್ಲಿ ಕೂತವರಿಗೆ ಏನು ಬೆಲೆ ಇಲ್ಲದಾಗಿ ಆಗ್ತದೆ. ದಯವಿಟ್ಟು ಅಲ್ಲಿ ಆದವರಿಗೆ ಕೆಳಗಿಳಿರಲಿ. ಇಲ್ಲ, ಎಲ್ಲರಿಗೂ ಕೂಡ ಸಮಾನತೆಯ ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ. ದಯವಿಟ್ಟು ಸೇವಾದಳದವರು ಈಗ ಅಜ್ಜಿನಡ್ಕ ಫ್ರೆಂಡ್ ಸರ್ಕಲ್ನವರಿಂದ ಒಂದು ಸನ್ಮಾನ. ನಾವು ಹೆಸರನ್ನು ಯಾರು ಕರೀತೇವೆ ಅವರು ಮಾತ್ರ ವಿಭಿನ್ನವಾಗಿ ನಡೆಸಿಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಎರಡೂ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಮಾಡಿದ್ದಾರೆ. ಬಹುಶಃ ನೀವು ಸಹಕಾರ ಮಾಡದಿದ್ದರೆ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ನಮ್ಮ ಅಜ್ಜಿನಡ್ಕ ಫ್ರೆಂಡ್ಸ್ರವರು, ಉಳ್ಳಾಲ್ನ ನಾಡದೋಣಿ ಮೀನುಗಾರಿಕಾ ಸಂಘದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಕಿನ್ಯಾ ಗ್ರಾಮ ಸಮಿತಿಯವರು ಎಲ್ಲ ಉಳ್ಳಾಲ UK ಯೂಸುಫ್ ಮತ್ತು ಬಳಗದವರು ಅನೇಕ ಜನ ಸನ್ಮಾನ ಮಾಡಲಿಕ್ಕಿದ್ದಾರೆ. ಅನೇಕ ಜನ ಹಿರಿಯರು ನಮ್ಮೊಂದಿಗೆ ಭಾಗಿಗಳಾಗಿದ್ದಾರೆ. ನಮ್ಮ ಭೂನ್ಯಾಯ ಮಂಡಳಿಯ ಸದಸ್ಯರುಗಳಾದ ರವಿರಾಜ್ ಶೆಟ್ಟಿ ಅವರು, ಚಂಚಲಾಕ್ಷಿ ಅವರು, ಹೀಗೆ ಅನೇಕ ಜನ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಿದೆ. ಎಲ್ಲರನ್ನ ಗುರುತಿಸಿಕೊಂಡು ಸಹೋದರರೇ, ದಯವಿಟ್ಟು ವೇದಿಕೆಯಲ್ಲಿ ಇರುವಂತಹ ಸಹೋದರರೇ ದಯವಿಟ್ಟು ಕೆಳಗಿಳಿರಿ. ಮಹಿಳೆಯರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ಆಗಲೇ ಕೀಲಿಬಟ್ಟು ಎಲ್ಲರೂ ಕೀಲಿಬಟ್ಟು ಅವಕಾಶ ಮಾಡಿಕೊಡಿ. ಬನ್ನಿ ಮೇಡಮ್, ನೀವು ಮೇಲೆ ಬನ್ನಿ.
ಸಹೋದರರೇ ದಯವಿಟ್ಟು ವೇದಿಕೆಯಲ್ಲಿರುವಂತಹ ಸಹೋದರರೇ ದಯವಿಟ್ಟು ಕೆಳಗಿಳಿರಿ. ಮಹಿಳೆಯರಿಗೆ, ಕೇವಲ ಮಹಿಳೆಯರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ಮೇಲೆ ಮೇಲೆ ಬನ್ನಿ ಸಹೋದರರೇ, ದಯವಿಟ್ಟು ವೇದಿಕೆಯಲ್ಲಿ ಇರುವಂಥ ಎಲ್ಲ ಸಹೋದರರು ದಯವಿಟ್ಟು ಕೆಳಗಿಳಿರಿ. ಮಹಿಳೆಯರಿಗೆ ಒಂದು ಅವಕಾಶ ಮಾಡಿಕೊಡಿ. ಇನ್ನು ಇಫ್ತಿಕಾರ್ ಅವರು ಒಂದೆರಡು ಮಾತನಾಡಲಿಕ್ಕಿದ್ದಾರೆ ಸಭೆಯನ್ನು ಉದ್ದೇಶಿಸಿ. ಇಲ್ಲಿ ಬಂದೆಲ್ಲ ಆಶೀರ್ವದಿಸೋಕ್ಕೆ ಎಲ್ಲರೂ ಧನ್ಯವಾದಗಳು. ನಾನು ಮತ್ತು ನನ್ನ ತಂದೆಯ ಸ್ಥಾನದಲ್ಲಿದ್ದ ಅಣ್ಣನೊಟ್ಟಿಗೆ ನಾವು ಅಜ್ಜ ಯಾತ್ರೆ ಮಾಡ್ತಿದ್ವಿ. ಅದಕ್ಕಾಗಿ ನೀವೆಲ್ಲ ಇಲ್ಲಿ ಬಂದಿದ್ರಿ. ಈಗ ನಾವೊಂದು ನಿಮ್ಮ ದುವಾ ಮತ್ತು ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ, ಇಲ್ಲಿವರೆಗೆ ಒಂದು 52 ವರ್ಷ ಆಯಿತು. ತಂದೆ ಆಗಲಿ ಅಣ್ಣನಾಗಲಿ ನಾವು ಇಷ್ಟದಲ್ಲಿರೋದು ನಿಮ್ಮ ಪ್ರೀತಿ ಮತ್ತು ವಿಶ್ವಾಸದಿಂದ ಇಷ್ಟೊಂದು ಬಂದಿದ್ದೀವಿ. ನಾವು ನಮ್ಮ ಅಣ್ಣ ಎಂಟೈರ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನೀವು ದುವಾ ಬೇಕು. ಮತ್ತೇನು ಆಗಿದ್ದು ತಪ್ಪಿ ಅರಿಯದಿದ್ದರೆ ಆಗಿದ್ರು ಅದನ್ನು ಕ್ಷಮಿಸಬೇಕು ನನ್ನನ್ನು. ಥ್ಯಾಂಕ್ ಯು. ಆತ್ಮೀಯರೇ, ಸನ್ಮಾನ್ಯ ವಿ ಟಿ ಖಾದರ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಅದರ ಹೆಚ್ಚಿನ ನಾಯಕರಾದಂಥ ಯು ಟಿ ಇಫ್ತಿಕಾರ್ ಫರೀದ್ ರವರು ಸಭಾ ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲರೂ ಕೈ ಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನವನ್ನು ಸ್ವೀಕರಿಸಿ, ಸನ್ಮಾನ್ಯ ವಿಧಾನಸಭಾ ಅಧ್ಯಕ್ಷರು ತಮ್ಮ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ ಮಾಡಲಿಕ್ಕೆ ನಾವು ಇಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹೆಸರನ್ನು ಕರೀತಾರೆ. ಆ ಸಂದರ್ಭದಲ್ಲಿ ಮಾತ್ರ ಬಂದು ನಾವು ಸನ್ಮಾನ ಮಾಡಿ. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಿಮ್ಮ ಹೆಸರನ್ನು ಕರೀತಾರೆ. ಆ ಸಂದರ್ಭದಲ್ಲಿ ಬಂದು ನೀವು ಸನ್ಮಾನ ಮಾಡಬೇಕು. ಈಗ ಮೊದಲಿಗೆ ಯು ಟಿ ಖಾದರ್ ಅವರು ನಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಆ ನಂತರ ಸನ್ಮಾನ ಕಾರ್ಯಕ್ರಮ ಮುಂದುವರಿತದೆ. ವೇದಿಕೆ ಮೇಲೆ ಉಪಸ್ಥಿತವಂತಹ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ರಮೇಶ್ ಶೆಟ್ಟಿ ಅವರೇ, ಮುಡಿಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಪ್ರಶಾಂತ್ ಕಾಜವರವರೇ, ನಮ್ಮೆಲ್ಲರ ಹಿರಿಯ ಗೌರವ ಮಾಜಿ ವಕ್ಫಿನ ಅಧ್ಯಕ್ಷರು, ಕಣಚೂರು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಅಂತ ಕಣಚೂರು ಮೋನಾಕನ್ ಅವರೇ, ಮಂಗಳೂರು ನಗರ ಅಭಿವೃದ್ಧಿಯ ಅಧ್ಯಕ್ಷರಾಗಿರುವಂಥ ಸದಸ್ಯ ಉಲ್ಲಾಲ್ ಅವರೇ, ನಮ್ಮೆಲ್ಲ ಗೌರವಿತರಾಗಿರುವಂತಹ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಂತ ಸಾಹುಲ್ ಹಮೀದ್ ಅವರೇ, ನಮ್ಮೆಲ್ಲ ಆತ್ಮೀಯ ಯುವ ನಾಯಕರಾಗಿರುವಂಥ ಅಬ್ಬಾಸ್ ಸಲೀರ್ ಅವರೇ, ನಮ್ಮೆಲ್ಲ ಗೌರವಿತ ಅತ್ಯಂತ ಹಿರಿಯ ನಾಯಕರು ಹಿರಕ್ ನಾಯಕರಂತ ಟಿ ಎಸ್ ಅಬ್ದುಲ್ಲಾರ್ ಅವರೇ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಅಂತ ಪಾವರ್ ಮೋನಾಕರ್ ಅವರೇ, ನಮ್ಮ ಸನ್ಮಿತರಾಗಿರುವಂಥ ಪ್ರಕಾಶ್ ಕುಂಪಲಾಲ್ ಅವರೇ, ಉಲ್ಲಾಲ ನಗರಸಭೆಯ ಅಧ್ಯಕ್ಷರು ಗೌರವಿತರಾಗಿರುವಂಥ ಶಶಿಕಲಾ ಖಾನ್ ಅವರೇ, ಶಶಿಕಲಾ ಖಾನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಾದ ಎಲ್ಲ ನಮ್ಮ ವಿವಿಧ ಹಂತಗಳ ನಮ್ಮ ಹಿರಿಯ ಕಿರಿಯ ನಾಯಕರೇ, ಮುಂದಿರುವ ನಮ್ಮ ವಿವಿಧ ಗ್ರಾಮ ಮಟ್ಟದ ಹಿರಿಯ ಕಿರಿಯ ನಾಯಕರೇ, ಗ್ರಾಮ ಪಂಚಾಯತ್ ಸದಸ್ಯರೇ, ಮಾಜಿ ಸದಸ್ಯರುಗಳೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರ ಪದಾಧಿಕಾರಿ ವರ್ಗದವರೇ, ಇನ್ನಿತರ ನಮ್ಮ ಮಸೀದಿ, ದೇವಸ್ಥಾನ, ಚರ್ಚ್ಗಳ ಮುಖ್ಯಸ್ಥರೇ, ಈ ಒಂದು ಕಾರ್ಯಕ್ರಮ ಸಂಪೂರ್ಣ ಹಿತೈಷಿ ವರ್ಗದವರೇ ಹಾಗೂ ನಮ್ಮ ಸನ್ಮಿತ್ರರೇ, ಯಾವಾಗಲೂ ಕೂಡ ನಾವಿಲ್ಲಿ ರಾಜಕೀಯವಾದ ಸಭೆಯನ್ನು ನಾವು ಕರೀತಾ ಇದ್ದೇವೆ. ಯಾವಾಗಲೂ ಕೂಡ ರಾಜಕೀಯವಾಗಿ ಮಾತಾಡುವಂಥ ಒಂದು ವಿಶೇಷ. ಆದ ಕಾರಣ ಇವತ್ತೊಂದು ಪವಿತ್ರವಾದ ಒಂದು ಕಾರ್ಯಕ್ರಮ. ಆದ ಕಾರಣ ನಾವು ದೇವಸ್ಥಾನಕ್ಕೆ, ಮಸೀದಿಗೆ, ಚರ್ಚಿಗೆ ಹೋಗುವಾಗ ನಮ್ಮ ಚಪ್ಪಲಿಯನ್ನು ಹೊರಗೆ ಹೋಗ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಪವಿತ್ರ ವೇದಿಕೆಯಲ್ಲಿ ಆ ರಾಜ್ಯಕ್ಕೆ ಒಂದು ಚಪ್ಪಲಿಯನ್ನು ಹೊರಗಿಟ್ಟೆ ನಾನು ಬಂದು ಮಾತಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ನಾನು ಬಹುಶಃ ನಿಮ್ಮೆಲ್ಲರ ಆಶೆ ಬೇಡಿಕೊಂಡು ನಿಮಗೆ ಬಹುಶಃ ದೀರ್ಘವಾದ ಸಾಮಾಜಿಕ ರಾಜಕೀಯ ಚಟುವಟಿಕೆಯಲ್ಲಿ ನಿಮ್ಮೆಲ್ಲರ ವಿಶೇಷವಾದ ಒಂದು ಪ್ರಯತ್ನ, ನನ್ನ ಪರ ವಕಾಲತ್ತನ್ನು ವಹಿಸಿಕೊಂಡು, ನಮ್ಮ ಶ್ರಮ ವಹಿಸಿಕೊಂಡು ಇವತ್ತು ನನ್ನನ್ನು ರಾಜ್ಯದ ಅತ್ಯಂತ ಯಶಸ್ವಿ ನಾಯಕನಾಗಲಿಕ್ಕೆ ಅದು ತಾವೆಲ್ಲ ಅದಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ವರ್ಷ ನನಗೆ ಪವಿತ್ರವಾದ ಹಜ್ ಯಾತ್ರೆಗೆ ಗೋಪಶೆಟ್ಟಿಗುಳ್ಳಿ ಹಜ್ ಯಾತ್ರೆಗೆ ಹೋಗುವಂಥ ಅವಕಾಶ ನಮಗೆ ದೇವರು ಅಲ್ಲಾಹ್ ತಾಲಾ ನಮಗೆ ಒದಗಿಸಿ ಇವತ್ತು ಕೊಟ್ಟಿದ್ದಾರೆ. ಅದು ನಮ್ಮ ದೊಡ್ಡ ಮಟ್ಟ ಆಶೆ ಮತ್ತು ಕನಸು ಕೂಡ ಇತ್ತು, ಅದೇ ಪ್ಲ್ಯಾನ್ ಇರಲಿಲ್ಲ, ತನ್ನಿಂದ ತಾನು ಇವತ್ತು ಆಗುವಂಥದ್ದು. ನಿಮಗೆಲ್ಲ ಗೊತ್ತಿದೆ, ಎಲ್ಲರೂ ಇಚ್ಛಿಸಿದಲ್ಲಿ ಮುಟ್ಟಲಿಕ್ಕೂ ಆಗೋದಿಲ್ಲ. ಇಚ್ಛಿಸಿದವರು ಸಣ್ಣಾಗಿ ಹೋಗಲಿ ಮುಟ್ತಾರೆ. ಎಷ್ಟೇ ಶ್ರೀಮಂತನಾದರೂ ಕೂಡ ಅಲ್ಲಿಗೆ ಒಂದಲ್ಲ ಒಂದು ಅಡೆತಡೆ ಬಡ್ಡೇ ಬರ್ತದೆ. ಅತ್ಯಂತ ನಿರ್ಗತಿಕನು ಕೂಡ ಅಲ್ಲಿ ಹೋಗಿ ಮುಟ್ಟುವಂಥ ಅವಕಾಶ ಕೂಡ ಇವತ್ತಿದೆ. ಈ ಒಂದು ಇದರಲ್ಲಿ ಇವತ್ತು ನಮಗೊಂದು ಇವತ್ತು ಅವಕಾಶ ಇವತ್ತು ನಿಮಗೆ ಸಿಕ್ಕಿದೆ, ನಿಮ್ಮೆಲ್ಲರೂ ಕೂಡ ಇವತ್ತು ಪ್ರತಿನಿಧಿಸಲಿಕ್ಕೆ. ಅಲ್ಲಿ ನಾನು ಹೋಗೋದಾದರೂ ಕೂಡ ನಾನು ಹೋಗೋದು ಅದು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಅಲ್ಲಿ ಹೋಗಲಿಕ್ಕೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸದ ಆಶೀರ್ವಾದ ಮತ್ತು ಪ್ರಾರ್ಥನೆ ನಮಗೆಲ್ಲರಿಗೂ ಕೂಡ ಅಗತ್ಯ. ಅದಕ್ಕಾಗಿ ನೀವೆಲ್ಲರೂ ಕೂಡ ಪ್ರಾರ್ಥಿಸಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿಗೆ ಮುಟ್ಟಿದ ನಂತರ ನಿಮಗೆಲ್ಲರಿಗೂ ಕೂಡ ನಿಮಗೆ, ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಮಿತ್ರರಿಗೆ ನಾನು ಪ್ರಾರ್ಥಿಸಿ, ಅದರ ಜೊತೆಯಲ್ಲಿ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಹಾಗೂ ವಿಶ್ವಶಾಂತಿಗಾಗಿ ನಾನು ವಿಶೇಷವಾಗಿ ನನ್ನ ಪ್ರಾರ್ಥನೆ ಗೈತನಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ನಮ್ಮ ದೀರ್ಘಕಾಲದ ಒಂದು ಒಡನಾಟದ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲದೆ ನನ್ನ ಮಾತಿನಿಂದ, ನನ್ನ ಕೆಲಸದಿಂದ ನಿಮ್ಗೆ ಯಾರಿಗಾದ ನೋವು, ತೊಂದರೆ ಅಥವಾ ಬೇಸರ ಉಂಟಾದರೆ ನೀವೆಲ್ಲರೂ ಇವತ್ತು ಕ್ಷಮಿಸಬೇಕಂತ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದರೆ ಯಾವುದೇ ಒಂದು ವಿಚಾರ ತಲೆಯಲ್ಲಿ ಇಟ್ಟುಕೊಳ್ಳಿ, ಎಲ್ಲವೂ ಕೂಡ ಫ್ರೀ ಮೈಂಡಲ್ಲಿ ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಅದಕ್ಕಾಗಿ ಬಹುಶಃ ನೀವೆಲ್ಲರೂ ಕೂಡ ಕ್ಷಮಿಸಿಕೊಂಡು ನಮಗೆ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಿಕೊಂಡು ಹೋಗಿ ಮತ್ತೆ ಬರಲಿಕ್ಕೆ ತಮ್ಮೆಲ್ಲರ ಪ್ರಾರ್ಥನೆ ಅತಿ ಅಗತ್ಯ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಿಮ್ಮೆಲ್ಲರ ಈ ಪ್ರಾರ್ಥನೆ ಇವತ್ತು ನಮಗೆ ಅತಿ ಅಗತ್ಯ ಅಂತ ಹೇಳಿಕೊಳ್ತಾ, ಮುಂದಿನ 10, 12, 13 ದಿವಸ ಇಲ್ಲದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಈ ಕ್ಷೇತ್ರದ ಜವಾಬ್ದಾರಿಯನ್ನು ತಮ್ಮ ತಮ್ಮ ಪ್ರದೇಶದಲ್ಲಿ ತಾವೆಲ್ಲ ಜವಾಬ್ದಾರಿ ಖಂಡಿತವಾಗಿ ವಹಿಸ್ತೀರೆಂಬ ವಿಶ್ವಾಸ ಕೂಡ ನನಗೆ ಚೆನ್ನಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು ನಾನು ಸಭಾಧ್ಯಕ್ಷನಾಗಿ ನಾನು ಬೇರೆ ಬೇರೆ ಕಡೆ ಸುತ್ತಾಡೋದಾದರೆ, ಬೇರೆ ಬೇರೆ ದೇಶಕ್ಕೆ ಇವತ್ತು ದೇಶದ ಪ್ರತಿನಿಧಿಯಾಗಿ ಹೋಗುವುದಾದರೆ, ಅದು ನಾನು ನನ್ನ ಕಚೇರಿಯವರನ್ನು, ನನ್ನ ಕುಟುಂಬಸ್ಥರು ನಂಬಿ ಹೋಗುವುದಲ್ಲ, ಅದು ನಿಮ್ಮನ್ನು ನಾನು ನಂಬಿ ಹೋಗ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ತಮ್ಮ ಎಲ್ಲ ಕೆಲಸವನ್ನು ತಾವು ಬಹುಶಃ ಪ್ರದೇಶ ಇಟ್ಟುಕೊಂಡು ಏನೆಲ್ಲ ಬಹುಶಃ ಇದನ್ನು ಅಭಿವೃದ್ಧಿ ಕೆಲಸ ಹೋಗುವ ಮುಂಚೆ ನಿಮ್ಮಂದು ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಕೂಡ 1 ಕೋಟಿಗಿಂತಲೂ ಅಧಿಕ ವೆಚ್ಚದ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಅನುದಾನ ಬಿಡುಗಡೆ ಮಾಡಿದ್ದೇನೆ. ಕೆಲವು 1.5 ಕೋಟಿ ಬಿಡುಗಡೆ ಮಾಡಿದ್ದೇನೆ, ಕೆಲವು ಕಡೆ 2 ಕೋಟಿ. ಅದು ಯಾವ್ಯಾವ ಗ್ರಾಮಕ್ಕೆ ಸಂಖ್ಯೆಗೆ ಅನುಗುಣವಾಗಿ ಇವತ್ತು ನಾವು ಬಿಡುಗಡೆ ಮಾಡಿದ್ದೇವೆ. ಅದು ನೀವು ನನ್ನನ್ನು ಕಾಯಬೇಡಿ, ನೀವು ಮುಂದೆ ನಿಂತು ನಿಮ್ಮ ಕೆಲಸವನ್ನು ಅದನ್ನು ನೀವು ಪ್ರಾರಂಭಿಸಿ, ನಿಮ್ಮ ಹಂತದಲ್ಲೇ ಪ್ರಾರಂಭಿಸಿ ಮತ್ತು ಗುಣಮಟ್ಟವಾದ ಒಂದು ಶಾಸನವಿರುವಂಥ ಅತ್ಯುತ್ತಮವಾದ ಕೆಲಸ ನಾವು ನಿರ್ವಹಿಸಲು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಅತ್ಯಂತ ಪ್ರೀತಿ ವಿಶ್ವಾಸದ ಸೋದರತೆ ಆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಶ್ರಮ ವಹಿಸುವ. ಬಹುಶಃ ನಾನು ಹೇಳಿದೆ, ಬಹುಶಃ ಎಲ್ಲ ಕೂಡ ಬೇರೆ ಬೇರೆ ಗ್ರಾಮಕ್ಕೆ ನನ್ನನ್ನು ಕರೀತಾ ಇದ್ದರು. ನಾನು ಎಲ್ಲ ಗ್ರಾಮಕ್ಕೆ ಬರಲಿಕ್ಕೆ, ಯಾಕೆ ಸಡನ್ನಾಗಿ ತೀರ್ಮಾನದ ಕಾರಣ ಎಲ್ಲ ಗ್ರಾಮಕ್ಕೆ ಬರಲಿಕ್ಕೆ ಕೂಡ ಕಷ್ಟ ಆಗ್ಬೋದು. ಪ್ರತಿ ಸಂಘ ಸಂಸ್ಥೆಗಳು ಕೂಡ ಕರೆದು 2 ಬ್ಲಾಕಿನವರು ಒಂದೇ ಕಡೆ ಸೇರಿ ನಾವೆಲ್ಲ ಒಂದೇ ಕಡೆ ಸೇರುವಂತ ಹೇಳಿಕೊಂಡು ನಾವು ಇವತ್ತು ಈ ಒಂದು ಪ್ರದೇಶದಲ್ಲಿ ನಿಮ್ಮನ್ನೆಲ್ಲ ನಿಮ್ಮ ಜೊತೆ ನಮಗೆ ಸೇರುವಂಥ ಒಂದು ಅವಕಾಶ ಇವತ್ತು ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನಿವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ನಾನು ದೀರ್ಘವಾಗಿ ಮಾತಾಡದೆ ನಿಮ್ಮೆಲ್ಲರ ಆಶೀರ್ವಾದ ನಾನಿವತ್ತು ಬೇಡಿಕೊಂಡು ಬಹುಶಃ ನಾವೆಲ್ಲರೂ ಕೂಡ ಹಂತವಾಗಿ ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಕ್ಕೊಂಡು ಜವಾಬ್ದಾರಿನ ಹಮ್ಮಿಕೊಳ್ಳುವಂತ ಹೇಳಲಿಕ್ಕೆ ನಾನಿವತ್ತು ಇಚ್ಛಿಸುವಂಥದ್ದು. ಯಾವುದೇ ಒಂದು ತುರ್ತು ಕೆಲಸ ಅಗತ್ಯವಿದ್ದಲ್ಲಿ ಬಹುಶಃ ನಮ್ಮ ತೊಕ್ಕೋಡಿನ ಕಚೇರಿ ಇದೆ, ನಮ್ಮ ಮಂಗಳೂರು ಕಚೇರಿ ಇದೆ, ಬೆಂಗಳೂರಿಗೆ ಇದನ್ನು ಸಂಪರ್ಕಿಸಿ ಅಲ್ಲಿಂದ ಅವೇನು ಕೆಲಸ ಇದೆ ಅದು ಮಾಡಲಿಕ್ಕೆ ನಿಮಗೆಲ್ಲರಿಗೂ ಕೂಡ ಇದು ಸದವಾಕ ಸಿಕ್ಕುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಫೋನ್ ಸಿಗ್ತದಿಲ್ಲೋ ಗೊತ್ತಿಲ್ಲ, ಸಿಕ್ಕಿದರೆ ಬಹುಶಃ ನಾನು ಖಂಡಿತವಾಗಿ ಅದಕ್ಕೆ ಸ್ಪಂದಿಸುವಂಥ ಕೆಲಸನ ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ ಅಂತ ಕೂಡ ಅಂತೂ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ದುವಾ ನಾನು ಇವತ್ತು ಕೇಳಿಕೊಂಡು ನಿಮ್ಮೆಲ್ಲ, ಯಾಕೆಂದರೆ ನಿಮ್ಮಲ್ಲಿ ಇದ್ದವರಿಗೆ ಕೂಡ ಭಾಳಷ್ಟು ಜನ ಹೋಗಿದ್ದೀರಿ, ಇನ್ನು ಕೆಲವು ಭಾಷೆ ಹೋಗಲಿಕ್ಕೆ
ಮನಸ್ಸಿದೆ. ಮುಂದಿನ ದಿನ ನಿಮಗೆಲ್ಲರಿಗೂ ಕೂಡ ಅಲ್ಲಿ ಹೋಗಲಿಕ್ಕೆ ದೇವರು ನಿಮಗೆ ವಿಶೇಷ ಶಕ್ತಿ ಕೊಡಲಿ ಅಂತ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಮ್ಮ ಹಿಂದೂ ಸಹೋದರವರ ಮಾನಸ ಸರೋವರ ಇರಲಿ, ಅಮರನಾಥ್ ಯಾತ್ರೆ ಇರಲಿ, ವೈಷ್ಣೋದೇವಿ ಇಲ್ಲಿ ಹೋಗಲಿಕ್ಕೆ ಕೂಡ ಇವತ್ತು ಅಯೋಧ್ಯೆಗೆ ಹೋಗಲಿ, ಬೇರೆ ಬೇರೆ ನಿಮಗೆ ಕನಸಿದೆ. ಆ ಎಲ್ಲ ಕನಸು ಕೂಡ ಈಡೇರಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನಿವತ್ತು ಇಚ್ಛಿಸುವಂಥದ್ದು. ನಿಮ್ಮೆಲ್ಲರ ಪ್ರೀತಿಯ ಒಂದು ಆಶೆ ಬೇಡಿಕೊಂಡು ನನ್ನ ಮಾತು ಮುಗಿಸ್ತೇನೆ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಮುಡಿಪು ಮತ್ತು ಉಳ್ಳಾಲ ಬ್ಲಾಕ್ ಮತ್ತೆ ನಾವು ಹೆಸರನ್ನು ಕರೀತೇವೆ. ಆಗ ನಮ್ಮ ಸೇವಾದಳದವರ ಡೈರೆಕ್ಷನ್ ಪ್ರಕಾರ ನಾವು ವೇದಿಕೆಗೆ ಬರಬೇಕು. ಈಗ ಸನ್ಮಾನ್ಯ UT ಖಾದರ್ ಅವರಿಗೆ ಮುಡಿಪು ಮತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ ನಡೀತಾ ಇದೆ.